ಬಲಗುಂಡು ಭಕ್ತಿಯುಳು ಭಕ್ತಿಯುಳ್ಳಂಬಿಗ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುಣಿದೆಯ ಅಂಬುಜಾಸನ ವಣಿಯರ ಪರಾಂಬುಜಕ್ಕೆ ಒಳಬಡುದು ವರ್ಣಿಪಿನಿ ಕದಾಮೃತವ ಇರುವಂತಹ ಸ್ಥಳ ದೇವೇಂದ್ರ ಮಹಾಪ್ರಭುಗಳ ನಡೆದು ಬಂದ ಕಾರ್ಯ
ಮಹಿಸೂತ ಸುಮನ ವಾಯು ಕುಬೇರ ವರುಣ ವಾಯು ಕುಬೇರ ನಿವೃತ್ತಿ ನರವಿಯೋಳು ಮುಡಿದ ಮನವೀರಮಣಿ ತರದಿ ಭುವನೇಶ್ವರ ಕೇಳು ಹರಿಯ ಸ್ಮರಿಸರೆ ದೇವೇಂದ್ರ ಶತ ಯಾಗ ಮಾಡಿ ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಈ ಸುರಲೋಕದ ಅಧಿಕಾರವನ್ನು ಪಡೆದಿದ್ದೆ ರಂಭಾದಿ ತರುಣಿಯರು ನಮ್ಮೆಲ್ಲ ಮನ ತಣಿಯುವಂತೆ ನೃತ್ಯ ಸಂಗೀತವನ್ನು ಪ್ರದರ್ಶಿಸಿದ್ದಾರೆ ದೇವತೆಗಳೇ ದೇವೇಂದ್ರ ಕತ್ತಲು ಬೆಳಕು ಸುಖ ದುಃಖ ಪ್ರೀತಿ ದ್ವೇಷ ಇತ್ಯಾದಿ ವಿರೋಧಿಗಳಿಂದಲೇ ತುಂಬಿರುವ ಈ ಸೃಷ್ಟಿಯಲ್ಲಿ ನಮ್ಮ ಉನ್ನತಿಯನ್ನು ಕಂಡು ಸಹಿಸದ ದಾಯಾದಿಗಳಾದ ಆ ರಕ್ಕಸರು ನಮ್ಮ ಈ ವೈಭವದ ಆಸೆಯಿಂದ ಆಗಾಗ ಇಲ್ಲಿ ದಾಳಿಯನ್ನು ಮಾಡುತ್ತಿದ್ದಾರೆ ಒಂದು ವೇಳೆ ಇನ್ನು ಮುಂದೆಯೂ ದುರ್ಯೋಧನವರ ದಾಳಿಯಾದರೆ ನಿಮ್ಮ ಅಭಿಪ್ರಾಯವೇನು? ಅಗ್ನಿ ಹೋರಾಡಿ ತರಣಿಗ ಒಪ್ಪಿಸುವ ಸುಳ್ಳದ ಅಲಿದಯ್ಯ ಅಗ್ನಿ ಕೆಟ್ಟ ಬೀಜ ಸುಟ್ಟರು ಮೊಳಗೆಡಿತೆಂಬ ಹಾಗೆ ದುರುಳರು ಈ ಸ್ವರ್ಗದ ಮೇಲಿನ ಆಸೆಯಿಂದ ಇಲ್ಲಿಗೆ ದಾಳಿ ಮಾಡುತ್ತಿದ್ದಾರೆ ಒಂದು ವೇಳೆ ಇನ್ನು ಮುಂದೆಯೂ ಅವರಿಲ್ಲಿಗೆ ದಾಳಿ ಮಾಡಿದರೆ ನಾನು ನನ್ನ ಭಯಂಕರ ಜ್ವಾಲೆಯಿಂದ ಆವರಿಸಿ ಸುಟ್ಟು ಭಸ್ಮಗೊಳಿಸುತ್ತೇನೆ. ಧೈರ್ಯಸ್ಥನಾಗಿ ಸೂರ್ಯನು ಕಲ್ಪದ
ಬಲು ದೋಷವಂತಿನ ನೀವೆಂದ ನುಡಿಗೆ ಬಲು ದೋಷವಂತೆ ನಾನಿವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಖಳರ ಭಿದೆಯೋ ನಾಮ ಗೆಳ್ಳಿನಿತಿಲ್ಲ ಖಳರ ಭೀತಿಯು ನಮಗಿಳಿದಿಲ್ಲ ನಾಳಿನ ನವನ ಪೋಲು ಮೇಯಲಿ ಸುಳ್ಳಲ್ಲ ದೋಷವಂತಿನ ನೀವೆಂದ ನುಡಿಗೆ ಕಲಿಗಳು ನಿಜಯ ಸಂಕರದೊಳಗೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹಾಗಾಗಿ ಶ್ರೀಹರುಣೆ ಕರುಣೆಯಿಂದ ಗುರುಳದಾಳವರ ಗಾಳಿಯಾದರು ನಾವೆಲ್ಲ ಒಗ್ಗೂಡಿ ಸೆರೆಗಡೆಯೋಣ. ಇದೀಗ ನಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳೋಣ. ಆಗಲಿ ಆಗಲಿ. ಓಲಗದುಳು ದೈತ್ಯ ಮತವ ನೋಡುತ್ತ ಬಿತ್ತರಿಸಿದ ನಂದು ಮುದದಿ ಗಂಭೀರನಾದದುಳು ಹೊಡಿಲಿರೋ ಅಕ್ಷರಗಳು ಉದ್ಧಾರ ಇರುವಂತಹ ಸ್ಥಳ
ತಾರಕ ಮಹಾಪ್ರಭುಗಳನ್ನು ಕೇಳಿದೆ. ಹಾಗೆಂದುಕೊಳ್ಳಬಹುದು. ನಡೆದು ಬಂದ ಕಾರ್ಯ ಅನೇಕವಿದೆ, ಅನೇಕವಿದೆ. ಹೇಳಿ. ಕಶ್ಯಪ ಬ್ರಹ್ಮರಿಗೆ ಸರಸೆಯಲ್ಲಿ ಹುಟ್ಟಿದ 4 ಮಕ್ಕಳಲ್ಲಿ ಈ ತಾರಕಾಸುರನು ಒಬ್ಬ. ಅಜಮುಖ ಹಾಗೂ ಅವಕ್ರ ಸೋದರರಿಂದ ಅಪ್ರತಿಮ ಕೀರ್ತಿವಂತರಾಗಿ ಮೆರೆಯುತ್ತಾ ಇದ್ದೇನೆ. ನನ್ನ ಹೆಸರು ಯಾರೇ ಕೇಳಲಿ ಗಡಗಡ ಗಡಗಡ ಎಂದು ನಡೆಸುತ್ತಾರೆ. ನನ್ನ ಜೀವನದ ಏಕೈಕ ಗುರಿಯನ್ನು ಸಾಧಿಸಲು ನಮ್ಮವರ ಅಗತ್ಯ. ಎಲ್ಲಿ ನಮ್ಮವರು ಬರಲಿ.
ಈ ತಾರಕಾಸುರನಿಗೆ ಮೊದಲು ಸಲ್ಲಬೇಕು. ಸೂರ್ಯಚಂದ್ರರೇ, ನಾನು ಹೇಳಿದಾಗ ಇನ್ನು ಮುಂದೆ ನೀವು ನಡೆಯಬೇಕು. ಇಲ್ಲವಾದರೆ ನಿಮ್ಮ ತಲೆ ತೆಂಗಿನಕಾಯಿ ಹೋಲ್ ಮಾಡಿದಾಗ ಮಾಡಿನು. ಎಚ್ಚರ.
ನನ್ನ ಈ ಸಮಸ್ಯೆ ಪರಿಹಾರವಾಗಿದೆ. ದೇವತೆಗಳನ್ನು ಸೇರಿಕೊಂಡು ಬ್ರಹ್ಮದೇವನೆಡೆಗೆ ನಡೆಯುತ್ತೇನೆ. ಪರಿಹಾರವಾದಿತೆಂದು ಬ್ರಹ್ಮದೇವನಲ್ಲಿಗೆ ಹೋದಾಗ ಅಲ್ಲಿಯೂ ಅಸಾಧ್ಯವಾದಾಗ ತಾರಕನ ಉಪಟುಗಳನ್ನು ನಿವಾರಿಸುವುದಕ್ಕಾಗಿ ಶ್ರೀಹರಿಯನ್ನು ಪ್ರಾರ್ಥಿಸಿಕೊಂಡಾಗ ಶಿವಪಾರ್ವತಿಯರ ಸಮಾಗಮದಿಂದ ಬುದ್ಧನ ಜನನ ಎಂದು ತಿಳಿಸಿದ್ದಾನೆ. ಇದೀಗ ಪಾರ್ವತಿ ದೇವಿ ಪರ್ವತರಾಜನ ಪುತ್ರಿಯಾಗಿ ಜನಿಸಿದ್ದಾಳೆ. ಶಿವಪಾರ್ವತಿಯ ಸಮಾಗಮದಿಂದ ಆಗುವಂತೆ ಮಾಡಬೇಕು. ಅದಕ್ಕಾಗಿ ಮನ್ಮಥನಲ್ಲಿಗೆ ಹೋಗಿ ಶಿವನ ತಪವು ಭಂಗ ಮಾಡಬೇಕು. ನೇರವಾಗಿ ಕುಸುಮವಾಟಿಗೆ ನಡೆಯುತ್ತೇನೆ. ರತಿಯ ಮೇಳದೊಳ್ಳಿರ್ಪ ಕಾಮನು ಅಗೆ ರತಿಯ ಮೇಳದೊಳ್ಳಿರ್ಪ ಕಾಮನು ಮೋಗೋ ಸುರಪತಿಯ ಕಂಡಿದಿರೆದ್ದು ಪ್ರೇಮದಿಗೀಗ ಸುರಪತಿಯ ಕಂಡಿದಿರೆದ್ದು ಪ್ರೇಮದಿಗೆ ಅತಿಶಯಾಲಿಂಗನ ಗೈಯುತ ಪೇಲ್ದಾಗ ಅತಿಶಯಾಲಿಂಗನ ಗೈಯುತ ಪೇಲ್ದ ಅತಿ ಮುದದಿಲ್ದುಪಚರಿಸುತ್ತಾಗ ಅತಿಶಯಾಲಿಂಗನ ಗೈಯುತ ಪೇದ ನತಿ ಮುದದಿಲ್ದುಪಚರಿಸುತ್ತ ರತಿಯ ಮೇಳದೊಳಿವ ಗಾಮನು ಸುರಪದಿಯ ಕಂಡಿದಿರೆದು ಪ್ರೇಮದಿ ಲೋಕದಲ್ಲಿ ಸೌಂದರ್ಯಕ್ಕೆ ಸಾಕ್ಷಾತ್ ಆದಿದೇವತೆಗಳಾಗಿ ಕರೆಯಲ್ಪಟ್ಟವರು ರತಿ ಮನ್ಮಥರು. ಪುರುಷರಿಗೆ ಮಾದರಿಯಾಗಿ ಮನ್ಮಥ, ಸ್ತ್ರೀಯರಿಗೆ ಮಾದರಿಯಾಗಿ ರತಿಯಾಗಿ ನೀನಿರುವಾಗ ಬಹಳ ಹೆಮ್ಮೆಯ ವಿಚಾರ. ನನ್ನ ಪರಾಕ್ರಮದ ಬಗ್ಗೆ ಹೇಳುವುದಾದರೆ ಸೋಲದ ವ್ಯಕ್ತಿಗಳ
ಅರವಿಂದು, ಅಶೋಕ, ಚೂತ, ನೀಲೋತ್ಪನ ಎಂಬ ಪಂಚಬಾಣಗಳನ್ನು ಕೂಡಿದರೆ ಲೋಕದಲ್ಲಿ ವಿಚಿತ್ರ ಘಟನೆ ನಡೆಯುತ್ತದೆ. ಸಾಮಾನ್ಯ ಬಾಣಗಳು ಎರಡನ್ನು ಒಂದಾಗಿಸಿದರೆ ನನ್ನ ಬಾಣಗಳು ಎರಡನ್ನು ಒಂದಾಗಿಸಿ ಕೊನೆಗೆ ಮೂರಾಗುತ್ತದೆ. ಸಾಕ್ಷಾತ್ ಬ್ರಹ್ಮನೇ ಸೂಚಿಸಿದ ಮಗಳಾದ ಶಾರದೆಯ ವಿವಾಹವಾಗುವ ಪ್ರಸಂಗ ತಂದವನು ನಾನೇ. ಈ ಕುಸುಮಾವತಿ ಆದಿಶ ರತಿಮೇಳದಲ್ಲಿ ಸತಿಪತಿಯರು ನಾವಿರುವಾಗ ಒಳಗೆ ಬರಬಹುದು. ಅದು ಯಾರೋ ಬಂದಂತಿದೆ. ಯಾರು ಇಲ್ಲ ಸ್ವಾಮಿ. ಮನ್ಮಥ ಒಳಗೆ ಬರಬಹುದು. ಅದು ಯಾರೋ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಒಳಗೆ ಕೂತುಕು, ಅಗತ್ಯವಿದ್ದಾಗ ಕರೆಯುತ್ತೇನೆ. ಆಗಲಿ ಸ್ವಾಮಿ. ಓಹೋ ದೇವೇಂದ್ರ, ಬರಬೇಕು ಬರಬೇಕು ಬರಬೇಕು. ಅಮರಾವತಿಯಿಂದ ಈ ಕುಸುಮಾವತಿಗೆ ಆಗಮನ. ಹೌದು. ಸುರಪಾಲ, ಮನ್ಮಥ. ಅಮರಾವತಿಯಲ್ಲಿ ವಿಶೇಷವಾದ ಸಭೆ ಕರೆದುಂಟು. ಆದರೆ ನಿನಗೆ ಈ ಕುಸುಮಾವತಿಯ ಪಟ್ಟಕ್ಕೆ ದೇವತೆಗಳು ಸಹಿತ ಬಂದು ಏನಾದರೂ ವಿಶೇಷವಿರಬೇಕು. ಹೀಗೆ ಬರಲು ಕಾರಣವೇನು? ಮನ್ಮಥ, ದೇವೇಂದ್ರ, ಕಾರಣ ಇದ್ದೇ ಬಂದಿದ್ದೇನೆ. ತಾರಕಾಸುರ ಎಂಬ ದೈತ್ಯ ನಮ್ಮ ಸ್ವರ್ಗವನ್ನು ಸ್ವಾಧೀನವನ್ನು ಪಡಿಸಿದ್ದಾನೆ. ಆತ ಬ್ರಹ್ಮನಿಂದ ವಿಶೇಷ ವರ ಪಡೆದಿದ್ದಾನಂತೆ. ಶಿವಪಾರ್ವತಿಯ ಪುತ್ರನಿಂದ ಹೊರತು ಬೇರೆ ಯಾರಿಂದಲೂ ಕೊಲ್ಲಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿನ್ನ ಸಾಕಾಗಿಸಲು ಬಂದಿದ್ದೇನೆ. ಸುರಪಾಲ, ಮನ್ಮಥ, ಹುಟ್ಟಿದ ಜೀವಿ ಸಾಯುವುದು ಧರ್ಮ. ಆತನ ಬದುಕು ಕಾರಣವೇನು? ಶಿವಸತಿಯು ವೃದ್ಧಳಾಗಿದ್ದಾಳೆ ಎನ್ನುವುದನ್ನು ಕೇಳಿದ್ದೇನೆ. ನಿಜ. ಆದರೆ ಆಕೆ ಈಗ ಪುನರ್ಜನ್ಮ ಹೊಂದಿದ್ದಾಳೆ. ಶಿವನನ್ನು ತಪಸ್ಸಿನಿಂದ ಎಬ್ಬಿಸಿ ಅವರಿಬ್ಬರು ಸೇರುವಂತೆ ಮಾಡುವ ಕೆಲಸ ನಿನ್ನಿಂದಾಗಬೇಕು. ನನ್ನಿಂದ? ಅದೇನದು? ನಿನ್ನಲ್ಲಿರುವ ಪುಷ್ಪಬಾಣವನ್ನು ಶಿವನನ್ನು ತಪಸ್ಸಿನಿಂದ ಕೆಡಿಸಿದಂತಾದರೆ ಮುಂದೆ ಶಿವನಿಗೆ ಜನಿಸುವ ಕಂದನಿಂದ ದುಷ್ಟರ ಸಮೂಹ ನಿರ್ಮಾಣವಾಗಿ ಲೋಕಕ್ಕೆ ಕಲ್ಯಾಣವಾಗುತ್ತದೆ. ಯಾರನ್ನು ಕೆಡಿಸಬೇಕು? ಆ ಪರಶಿವನನ್ನೇ. ಹೌದು. ತನ್ನನ್ನು ಅಟ್ಟ ನೋಡಿದರನ್ನು ದಿಟ್ಟಿಸಿದರೆ ಸಕಲ ಬ್ರಹ್ಮಾಂಡವೇ ಭಸ್ಮವಾಗುತ್ತದೆ. ಯಾರನ್ನು ಬೆಂಕಿಗೆ ದೂಡಿ ಚಂದ ನೋಡುವ ಬುದ್ಧಿ ನಿಮಗೆ ಯಾವಾಗ ಬಂತು? ಹೋಗು ಹೋಗು.
ಕೈಯಿಂದ ಕೈಯಿಂದ ಅಲುಗಿಸುತ್ತ ಪಿಣಿದ ಮಥ ಪ್ರತಿಯ ಗಲ್ಲವ ಅಲುಗಿಸುತ್ತ ನುಡಿದ ಮನ್ಮಥ ನುಡಿದ ಮನ್ಮಥನು ಆಶ್ರಿತಗಳ ನಾಯಗೆ ಗೆಲ್ಲಿಸಲು 5 ಹಿತದಿ ನಾನು ರತಿ ಜಗೋ ಹಿತದಿ ರತಿ ಜಗಲವಾಗ ಸಂಕಟವನ್ನು ಪರಿಹರಿಸುವುದಕ್ಕಾಗಿ ಪರಶಿವನನ್ನು ತಪದಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತಿದ್ದೇನೆ. ಹರಣದೆಲ್ಲ ಕೇಳು ತರವಲ್ಲ ನಿನಗೆ, ತರವಲ್ಲ ನಿನಗೆ ಆ
ನಿನಗೆ ತರಬಲ್ಲ ಶಂಕರನದಿ ಪಾರಿಬಲೊಂದು ಮಾತು ಶಂಕರನೊಲು ಕಲಹವ ನೀನು ಮುರಿಗಲ್ಲಿ ಗಂಜುವುದಗಿಲ ಸುಡುವನೋ ಗವನೋ ಹರಣದೊಲ್ಲಭ ಕೇಳು ತರವಲ್ಲ ನಿನಗೆ ಇದು ತರವಲ್ಲ ಪ್ರಾಣೇಶ್ವರಿ ಸರಿಯಲ್ಲ ಸ್ವಾಮಿ. ಇನ್ನೊಬ್ಬರಿಂದ ನಾವು ಬೆಂಕಿಯಿಂದ ರಕ್ಷಿಸುತ್ತೇವೆ ಎನ್ನುವುದಕ್ಕಾಗಿ ನಾವೇ ಬೆಂಕಿಗೆ ಹಾರೋದೆ. ಪ್ರಾಣೇಶ್ವರಿ ಯಾಕೆ ಈ ಮಾತು? ರಮಣ ಪ್ರಾಣೇಶ್ವರಿ ಹುಡುಗಾರರಿಗೆ ಸಕಾಲ ಲೋಕವನ್ನು ಹಿಂಜುವಾಗ ಆತನ ತಪಸ್ಸಿಗೆ ಹೋಗಿಸಿ ಆತನ ಕೋಪಕ್ಕೆ ಗುರಿಯಾಗಬೇಡಿ ಸ್ವಾಮಿ. ರತಿ ಕಿಚ್ಚುಗನವಗನ ಬಿಚ್ಚುವೆನೆ ಹೆಚ್ಚು ಮಾತಾಡುವೆಯ ನೀನು ಹೆಚ್ಚು ಮಾತಾಡುವೆಯ ಶರಾವಲಿಯ ಬಿಚ್ಚು ಗನ್ನ ಬಗೆನ ಬಿಚ್ಚುವೆನೆ ಬಾರಿ ಮುಚ್ಚು ಮಾತಾಡುವೆಯ ರತಿ ಹೆಚ್ಚಿನ ಕಿಚ್ಚು ಕಣ್ಣು ಆತನಿಗಿರಬಹುದು. ಆದರೆ ನಾನು ಎಸೆಯುವ ಪಂಚಬಾಣಗಳನ್ನು ಎದುರಿಸುವ ಶಕ್ತಿ ಯಾರಲ್ಲೂ ಇಲ್ಲ. ಆತನ ಧ್ಯಾನ ಭಂಗ ಮಾಡಿ ಪರ್ವತ ಸ್ಥಿತಿಯನ್ನು ವಿವಾಹವಾಗುವಂತೆ ಮಾಡುತ್ತೇನೆ. ರಮಣ ಚಂದವೇ ರಮಣಗೆ ಲಭವನೊಡನೆ ಕಾದಿದೆ ರಮಣ ಚಂದವೇ ರಮಣ ಕೆಳಭವನೊಡನೆ ಕಾದಿ ಹಿಂದೆ ಯಾರುಳಿದವರು ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರನಾದರು ಚಂದವೇ ರಮಣ
ತಾರಕನ ಉಪಟವನ್ನು ಪರಿಹರಿಸುವುದಕ್ಕಾಗಿ ರುದ್ರನಿಂದ ಪುತ್ರ ಜನಿಸಬೇಕಂತೆ. ಅದಕ್ಕಾಗಿ ಹೋಗುತ್ತಿದ್ದೆ. ಅನುಮರ ಬಿಟ್ಟು ನಗುಮುಖದಿಂದ ಕಳಿಸಿಕೊಡು. ಸ್ವಾಮಿ, ನಾನು ಮಾತನ್ನು ನಾಡಿದರೂ ನೀವು ಕೇಳುವರಲ್ಲ. ಹೋಗಿ ಬನ್ನಿ ಸ್ವಾಮಿ. ಆಗಲಿ. ರತಿಯನ್ನು ಒಪ್ಪಿಸಿದಾಗಿದೆ. ಮಣಿಮಯ ರಥವೇರಿ ಇದ್ದ ಕಡೆ ಬಂದೇ ಇದ್ದೇನೆ. ಹಿಮಾಲಯದ ಈ ಅರಣ್ಯ ಪ್ರದೇಶದಲ್ಲಿ ಬಗೆ ಬಗೆಯ ಪ್ರಾಣಿ ಪಕ್ಷಿ ಸಂಕುಲದಿಂದ ಕೂಡಿದ್ದು ಸುತ್ತಲೂ ಪ್ರಶಂಸತೆಯೇ ಕೂಡಿದ್ದೆ. ವ್ಯಾಘ್ರ ಧರ್ಮಪೀಠದಲ್ಲಿ ಲೋಕದ ಅರಿವೇ ಇಲ್ಲದಂತೆ ಶಿವನು ಧ್ಯಾನವಂಗನಾಗಿದ್ದಾನೆ. ಕೃತಕಲ ರಾಜರೊಬ್ಬನ ಜೊತೆಗೆ ಬಂದಿದ್ದೇನೆ. ಆತನ ಮನದಿಂದ ಗಿಡ ಮರ ಬಳ್ಳಿಗಳು ಹೂವನ್ನು ಕೊಟ್ಟು ಪರಿಮಳವು ಚೆಲ್ಲುತ್ತಾ ಇದೆ. ಈ ಪರಿಮಳವನ್ನು ಎಲ್ಲೆಡೆ ಪ್ರಶ್ನಿಸುವಂತೆ ಮಂದಾನಿಲನಾಗಿ ಬೀಸುತ್ತಿದ್ದಾನೆ. ಇದರಿಂದ ಶಿವನ ಮನಸ್ಸಿನಲ್ಲಿ ಕಾಮದ ಭ್ರಾಂತಿ ಉಂಟಾಗಬೇಕು. ಏನಿದು ಮನ್ಮಥನ ಆಗಮನಾದರೂ ಶಿವನು ಕಣ್ಣು ತೆರೆಯಲಿಲ್ಲ. ಇದನ್ನು ನೋಡುತ್ತಿರುವಾಗ ಸಿಟ್ಟು ನಕಶಿಕ ಅಂತ ಏರುತ್ತಿದೆ. ಒಂದೊಂದನ್ನೇ ಪಂಚಬಾಣಗಳನ್ನು ಬಿಟ್ಟು ಈತನ ಧ್ಯಾನಭಂಗ ಮಾಡುತ್ತೇನೆ. ಮೊದಲಾಗಿ ಅಶೋಕ, ಆಗಲಿಲ್ಲ. ಇದು ಅರವಿಂದ, ರೇಷನ ಇಲ್ಲ. ಇದು ಚೂತ, ಸಾಧ್ಯವಿಲ್ಲ. ಇದು ಇದು ಕೊನೆಯದಾಗಿ ನೀಲೋತ್ಪನ್ನ. ದೀರ್ಘಕಾಲದ ತಪಸ್ಸಿನಿಂದ ಒಮ್ಮೆಲೆ ಹೊರಬಂದಾಗ ನಾನು ಕುಳಿತ ಪರಿಸರ ಬದಲಾದ ಅನುಭವ. ನನ್ನ ತಪೋಭಂಗ ಮಾಡಿದವರು ಯಾರೆಂದು ನೋಡಿದಾಗ ಮನ್ಮಥ ನನ್ನ ಹಣೆಗಣ್ಣಿಗೆ ಬಲಿಯಾಗಿ ಭಸ್ಮವಾದ ನನ್ನಲ್ಲಿದ್ದ ಕೋಪವೆಲ್ಲ ಅಣುವ ರೂಪದಲ್ಲಿ ಬಹಿರ್ಮುಖವಾಯಿತು. ವಸಂತ ಕಾಲದ ಆನಂದ ನನ್ನನ್ನು ಆವರಿಸಿತು. ತುಸು ದೂರದೃಷ್ಟಿ ಹರಿಸಿದಾಗ ತಪಸ್ಸಿನ ಮೂಲಕ ಸೇರುವ ಬಯಕೆಯಿಂದ ಹಣೆಗೆ ಭಸ್ಮ ಧರಿಸಿ ದರ್ಭಾಸನದಲ್ಲಿ ಕುಳಿತ ಪಾರ್ವತಿ ನನ್ನ ಸತಿ ದಾಕ್ಷಾಯಿಣಿ ಪುನರಪಿ ನನ್ನನ್ನು ಸೇರುವುದಕ್ಕಾಗಿ ತಪಸ್ಸಿಗೆ ಫಲ ನೀಡುವಾಗ ಸ್ವಲ್ಪ ಪರೀಕ್ಷಿಸಿ ನೋಡೋಣ. ಎದಗಿ ಭಂಗದೊಳು ತಪವ ಮಾಡ್ಬುದೇ ತರ ಬಯಕೆನ್ನೋಳು ಆ ಏತರ ಬಯಗೆನ್ನೋಳು ಈತರ ದೊಡಲ ದಂಡಿಸಿ ಉಪವಾಸದೊಳ್ ಈತರ ದೊಡಲ ದಂಡಿಸಿ ಉಪವಾಸದೊಳ್ ಏದಗೆ ದಣಿಪೆ ಬೀಳುವಾಗ ಎದಗಿ ಭಂಗದೊಳು ತಪವ ಮಾಡುವುದೇತರ ಬಯಗೆನ್ನೋಳು
ಬ್ರಾಹ್ಮಣರೇ, ನನ್ನ ತಪಸ್ಸನ್ನು ಭಂಗಪಡಿಸಿದವರು ಪೂಜ್ಯರಾದ ನಿಮ್ಮಲ್ಲಿ ಹೇಳುತ್ತಿದ್ದೇನೆ. ಏನಮ್ಮ? ಕೈಲಾಸಪತಿಯಾದ ಪರಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸನ್ನು ಮಾಡುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕಾಡದೆ ಕಾಡುದಾರಿಯಾಗಿ ಹೋಗಿ ಸ್ವಾಮಿ, ಹೋಗಿ. ಅಯ್ಯೋ, ಆ ಶಿವನಿಗಾಗಿ ಅವನು ಹೇಗಿದ್ದಾನೆ ಎಂದು ತಿಳಿದಿದ್ದೀಯೇ? ಬಾಲನಿ ಬಿಡು ಶಿವನ ಬಾಲೆಗೆ ಬಿಡು ಶಿವನ ಹರ ಹರ ತಪವ ಕೆಡಿಸಿದ ಪಾಪಿ ಇವನೇ, ತಪವ ಕೆಡಿಸಿದ ಪಾಪಿ ಇವನೇ, ದಳಲಿದಳು ಜಾನಿ ಹರ 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 ಕೇಳಲಾರೆ ದೇವ. ಶಿವನು ಧರಿಸಿದ ವಸ್ತ್ರ ಆಭೂಷಣಗಳೆಲ್ಲ ಲೋಕದ ರಕ್ಷಣೆಗಾಗಿ ಹಾಗೂ ಭಕ್ತರ ಗುರುತಿಗಾಗಿ. ಹೆಚ್ಚು ಮಾತನಾಡದೆ ಹತ್ತ ಹೋಗಿ ಸ್ವಾಮಿ. ಸರಣಿ ನನ್ನರಾಶಿ ಬೈರಾಗಿ ಆ ಭೂತಗಳ ನಡುವೆ ಆ ಶಿವನನ್ನು ಬಿಡು. ಅದರ ಬದಲಾಗಿ 3 ಲೋಕಗಳಲ್ಲಿ ಪ್ರಖ್ಯಾತನಾದ ಆ ದೇವೇಂದ್ರನನ್ನೇ ನಿನ್ನ ವರನಾಗಿ ಮಾತನಾಡುತ್ತೇನೆ. ದಿಕ್ಪಾಲಕರನ್ನು ಕಾಲಿಗೆ ಎರಗುತ್ತಾಗಿ ಮಾಡುತ್ತೇನೆ. ಅವರೆದುರು ನಿನ್ನ ಶಿವಯ್ಯ ಲೆಕ್ಕ. ಹರ ಹರ ಕೇಳಲಾರೆ ದೇವ. ಶಿವನಿದ್ದೆಯನ್ನು ಸಹಿಸಬಹುದು? ಇಲ್ಲ, ಖಂಡಿತ ಇಲ್ಲ. ಈ ಮುದಿಂ ಬನ್ಯಾಸಿಗೆ ತಕ್ಕ ಬುದ್ಧಿ ಕಲಿಸುತ್ತೇನೆ. ಪಾರ್ವತಿ, ಏನೇ ಇದು? ತಪ್ಪಾಯಿತು, ನನ್ನನ್ನು ಮನ್ನಿಸಬೇಕು. ಗಿರಿಗೆ ದುಃಖಿಸಬೇಡ, ಸುಮ್ಮನೆ ದೇಹವನ್ನು ದಂಡಿಸಬೇಡ. ಇದು ನಾನೇ ನಿನ್ನರಸನಾದ ಈಶ ಬಂದಿದ್ದೇನೆ. ಆ ಬೈರಾಗಿಯಲ್ಲಿ ನೀವು ನನ್ನ ಬಗ್ಗೆ ನಿನ್ನ ಪ್ರೀತಿ ಎಷ್ಟಿದೆ ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಆವೇಶ. ಈಗ ಇದು ನಾನೇ ಬಂದಿದ್ದೇನೆ. ತಪ್ಪಾಯಿತು ಸ್ವಾಮಿ, ನನ್ನನ್ನು ಮನ್ನಿಸಬೇಕು. ಗಿರಿಜೆ, ದೀರ್ಘಕಾಲ ನಿನ್ನನ್ನು ಅಗಲಿ ಇನ್ನೂ ಇರಲಾರೆ. ಆದಷ್ಟು ಬೇಗ ನಿನ್ನ ತಂದೆಯ ಅನುಮತಿ ಪಡೆದು ವಿವಾಹವಾಗಬೇಕು. ಅದು ಸುರರೆಲ್ಲ ಅಂಬರದಲ್ಲಿ ಹೂಮಲೆ ಗೆರೆಯುತ್ತಿದ್ದಾರೆ. ಅವರ ನಿರೀಕ್ಷೆಯನ್ನು ನೆರವೇರಿಸೋಣ. ಆಗಲಿ ಸ್ವಾಮಿ.
ತ್ಯಜಿಸಿ ಸ್ವರ್ಗವನ್ನಾಡುತ್ತಿದ್ದಾನೆ ಸ್ವಾಮಿ. ನಾವೆಲ್ಲ ನಮ್ಮ ಪರಿವಾರ ಸಹಿತ ಅಡವಿ ಪಾಲಾಗಿದ್ದೇವೆ ಸ್ವಾಮಿ. ಸುರಪಾಲ, ನೀನನ್ನು ಕಾಪಾಡುವುದಕ್ಕಾಗಿ ಆ ದಕ್ಷ ಇಲ್ಲವೇ ಈಗ ಈಶ್ವರನ ನೆನಪಾಯಿತೆ? ಹಾಗೆ ಅನ್ನಬೇಡಿ ಸ್ವಾಮಿ. ಹಾ. ಆ ದಿನ ನಮ್ಮಿಂದಾದ ತಪ್ಪಿಗೆ ಹಾ. ಈ ದಿನ ಶಿಕ್ಷೆ ಅನುಭವಿಸಿದ್ದೂ ಆಗಿದೆ. ಹಾ. ಅದನ್ನೇ ನೆನಪಿಟ್ಟುಕೊಂಡು ಚುಚ್ಚುವುದೇ ಸ್ವಾಮಿ. ತಾರಕನ ವಧೆಗೆ ನಮ್ಮ ಸಹಾಯ ಬೇಕಾ? ಹೌದು. ಹೇಗೆ? ದೇವ ದೇವೇಂದ್ರ, ನಮ್ಮ ದೇವನ ವರವೇ ಆಗಿದೆ. ಹಾ ನಿಮ್ಮ ಪುತ್ರನಿಂದ ಆತನಿಗೆ ಮರಣೆ ಎನ್ನುವುದೂ ಆಗಿದೆ. ಹಾ ಆದ್ದರಿಂದ ಇದೋ ದೇವೇಂದ್ರನನ್ನು ಕ್ಷಮಿಸಿ ಹಾ. ನಿಮ್ಮ ತನುಜನನ್ನು ಕಳಿಸಿ ಕಾಪಾಡಬೇಕು ಸ್ವಾಮಿ. ದೇವೇಂದ್ರ, ನಿನ್ನ ಹಂತಲೆಯನ್ನು ಬಿಟ್ಟು ಇಳಿತಿಲ್ಲ. ಇಲ್ಲವಾದರೆ ಕೇವಲ 6 ದಿನದ ಹಸುವನ್ನು ಯುದ್ಧ ಕಲಿಸುವುದೇ ದಾನವರ ಗರ್ಜನೆ. ಬಿಡು ಬಿಡು ಈ ಮಕ್ಕಳಾಟಿಕೆಯ ಮಾತು. ಬಂಧಿಸಿಕೊಂಡಿದ್ದೇನೆ. ಬಿಡು ಬಿಡು ಎಂದ ನುಡಿಗಳ ಗೆಳೆಗರ ಎಲ್ಲರೂ ಗೆಳೆದೆವುದೇ ಅದರ ಗಲ್ಲೆಯುವುದೇನು ಎಲ್ಲರೂ ಬೇರು ಈ ಆಜ್ಞೆಯು ಜನಕ, ಮಗನೇ, ದೇವತೆಗಳೆಲ್ಲರೂ ಬಂದು ತಮ್ಮ ಕಷ್ಟಗಳನ್ನು ನಿಮ್ಮಲ್ಲಿ ಕೇಳುತ್ತಿದ್ದಾರೆ. ಆದರೆ ನೀವು ಕೇಳಿಯೂ ಸ್ಪಂದಿಸೇ ಇದ್ದೀರಿ. ಅದಕ್ಕೆ ಕಾರಣವಿದೆ ಮಗನೇ. ಏನು? ಅವರು ನನ್ನನ್ನು ಯುದ್ಧರಂಗಕ್ಕೆ ದೂಡಿ ಚಂದ ನೋಡುವ ಆಲೋಚನೆಯಲ್ಲಿದ್ದಾರೆ. ಜನಕ, ಮಗನೇ, ಬಿಡು. ಬಿಡು ಬಿಡು ಎಂದ ನುಡಿಗಳ ಬಿಡು ಬಿಡು ಎಂದ ನುಡಿಗಳ ನಾನು ಬಿಡುದಂಗರಗಿಲ್ದು ಹೊರಿಗಲಾದ ಮಲೊಡಲನ್ನು ಕಂಡಿಸಿ ಕೆಡಹುವ ಬಗೆ ನೋಡು ಜನಕ, ಮಗನೇ, ಏತಕ್ಕೆ ಈ ಸಂದೇಹ? ಈ ಮಾತುಗಳನ್ನು ಬಿಡು. ಆ ಕುಲರನ್ನು ಕೆಡವಿಕೊಳ್ಳುವ ರೀತಿ ನೋಡು. ಹೌದೇ ಮಗನೇ, ಏನಾದಿತ್ತು ನನ್ನಿಂದ? ಅಪ್ಪ, ಮಗನೇ, ಏನಾಗಿದೆ ಗೊತ್ತುಂಟಾ? ಏನು? ಶಗಿನಿಟ್ಟಗಿನಿ ಎರಿಗೋ ತಲವ
ನುಡಿಗಳು ಕಂಡು ಜನಕ, ಮಗನೇ, ನಾನು ಚಿಕ್ಕನೆಂಬ ಚಿಂತೆ ಬಿಟ್ಟು ಬಿಡಿ. ಸಿಂಹದ ಮರಿ, ಅದಕ್ಕಿರುವ ಧೈರ್ಯ ಸಿಂಹದೇ ತಾನೆ. ಹೌದು, ನಾನು ಕೂಡ ನಿಮ್ಮ ಅಂಶದಲ್ಲಿ ಜನಿಸಿದ್ದೇನೆ. ಹೌದು, ಆದ್ದರಿಂದ ಅಸುರರನ್ನು ಕೊಂದು ಸುರರಿಗೆ ಸೌಖ್ಯವನ್ನು ನೀಡುತ್ತೇನೆ. ಮಗನೇ, ನಿನ್ನ ವೀರ ನುಡಿಗಳನ್ನು ಕೇಳಿ ಬಹಳ ಸಂತೋಷಗೊಂಡಿದ್ದೇನೆ. ಇದೋ ನಿನ್ನನ್ನು ಬಗ್ಗಿ ತಪ್ಪಿ ಆಶೀರ್ವದಿಸಿದ್ದೇನೆ. ಜಯಶೀಲನಾಗಿ ಬಾ ಮಗನೇ. ದೇವೇಂದ್ರ, ಷಣ್ಮುಖ, ಇದು ಸಿದ್ಧಗೊಳಿಸು, ಸಮರಂಗಣಕ್ಕೆ ನಡೆಯೋಣ. ಹಾಗೆ ಆಗಲಿ. ಆ ವೀರನಗರೇ, ಪೂರ್ಣವ ಕೈಯನ್ನೆನ್ನುತ್ತಲಿ ದೇವೇಂದ್ರನಲ್ಲಿಗೆ ಬೀಜ ಯಾವಾಗ ಈ ಯುದ್ಧವಿರಲು ಶರಣೆಂದ ನುಡಿಗಳನ್ನು ಕೇಳಿ ಸಿಟ್ಟಿನತ್ತಿಗೆ ಇರುತ್ತಿದೆ. ದೇವತೆಗಳ ಸಕ್ಕು ಇಷ್ಟಕ್ಕೂ ಹೆಚ್ಚಿದೆ. ಎಲ್ಲಿ ನಮ್ಮ ಸೇನಾಧಿಗಳು ಬರಲಿಸದೆ. ಯಾದಗೆ ಕರೆದಿರೆಯಲ್ಲ. ಯಾದಗೆ ಕರೆದಿರೆಯಲ್ಲ, ಒಡೆಯನ ಮೇಲೆ ಇರುವುದ. ಆದರದನಿಗೊಬ್ಬನಿಗೆ ಹೀಗೆಂದಲಿ ಬೇಳಬರ್ರಾಗಿ ಪ್ರಭು, ಸಂಭಾಸುರ. ಏನಾಯ್ತು? ಹಾ, ಚಂಬರಾಸುರನಿಗೆ ಔಷಧದ ಕರೆ. ಹೌದು. ಓಡಾಡಿ ಬಂದಿದ್ದೇನೆ. ಹಾ, ನನ್ನಿಂದೇನಾಗಬೇಕು ಹೇಳಿ. ಮಗನು ಬೆಳೆದರೆಯ.
ಕರೆದಿದ್ದೇನೆ. ಹಾ. ದೇವತೆಗಳು ಚಿಕ್ಕಪ್ಪರನ್ನು ಯುದ್ಧರಂಗಕ್ಕೆ ಇಳಿಸಿದ್ದಾರಂತೆ. ಹಾ. ಅವನನ್ನು ತರೆದು ಬನ್ನಿ. ಆಗಲಿ. ಜಯ ಜಯರಾಗಲಿ. ಎಲ್ಲ ದೇವತೆ, ಏನು? ನಾವು ಆಳಬೇಕಾದ ಸ್ವರ್ಗದ ಬಟ್ಟವನ್ನು ಮೋಸ ಮಾಡಿ ನೀವು ಆಳುತ್ತಿದ್ದೀರಿ. ಹಾ ನನ್ನ ಕಾಲಿಗರಿಗೆ ಶರಣಾಗಿ, ಇಲ್ಲದಿದ್ದರೆ ಜೊತನ ಏನಾದರೂ ವ್ಯರ್ಥ. ಏನು? ಎಲ್ಲ ಏನೆಲ್ಲ? ದೃಢ ವ್ಯರ್ಥ, ಬಗಳು ಬೇಡ. ನನ್ನ ಎಳೆಯ ಕರಗಳಿಂದ ಹಾ. ಸರಳುಗಳಿಗೆ ತಲೆಯನ್ನು ನೀಡಬೇಕಾಗಿದೆ. ಆದ್ದರಿಂದ ಸರಳ ಪೌರುಷ ಎಷ್ಟು ಎನ್ನುವುದು ನೋಡೋಣ. ನೋಡೋಣ. ಷಣ್ಮುಖ, ಏನು? ಮರ್ಯಾದೆಯಲ್ಲಿ ನನ್ನ ಕಾಲಿಗರಿಗೆ ಹಿಂದೆ ಸರಿದರೆ ಸರಿ. ಹಾ ನೋಡೋಣ, ನಿಲ್ಲುತ್ತ. ಈಗ ತಾನೇ ದೂತ ಬಂದು ಹೇಳಿದ ಮಾತು ಸಂಭಾಷಣ ಹಾಗೂ ಪಾಲನೆ ಮಾಡಿದ್ದಾರೆ. ಆ ಪೋರನನ್ನು ತರುವುದಕ್ಕಾಗಿ ನಾನೇ ಯುದ್ಧರಂಗಕ್ಕಿಳಿಯುತ್ತೇನೆ. ಯಾರೋ ನೀನು? ನಾನು ಸ್ವಾಮಿ ಕನಕುಮಾರನೇ. ಓ, ಕಟ್ಟಿಗೆ ಮಾರುವವ? ಅಂದ ಸ್ವಾಮಿ. ಯಾಕೆ ಇಲ್ಲಿಗೆ ಬಂದದ್ದು? ಮಾರನೆತ್ತಿನ ಸ್ವಾಮಿ. ಎಂತ ಮಾರುವುದಾ? ಕಟ್ಟಿಗೆ ಮಾರುದು. ಕಟ್ಟಿಗೆ ಇಲ್ಲೆಲ್ಲ ಮಾರಲಿಕ್ಕಿಲ್ಲ, ಇದು ಅಪಶಕುನ. ಅಂದ ಸ್ವಾಮಿ ಮಾರ್ಯಾರ ನಿತ್ತಿನ. ಇದು ಅಪಶಕುನ ಮಾರೆ, ಒಳ್ಳೆ ಕೆಲಸಕ್ಕೆ ಹೋಗುವಾಗ ಸಿಕ್ಕಬಾರದು. ಅಂದ ಸ್ವಾಮಿ ಏನ್ ಬನ್ನಿ ಸ್ವಾಮಿ ಅಪ್ಪ ಸಕ್ಕುನ ಅಂದು. ಅಯ್ಯೋ, ಅಪಶಕುನ ಅಲ್ಲ ಮಾರೆ,
ಗುಣ. ಅವ್ವೇ ಸ್ವಾಮಿ ಏನ್ ಬಂದಿನಿ ಅದೆಲ್ಲ ಇದು ರಾಜ್ಯ ಮಾರ್ಗ. ಇದೇ ಬಲೆ ಸ್ವಾಮಿ ಅವ್ದುಲೆ ಮಲ ಮಲ ಓಮ ಹಾಪುಂಡು ಆಯ್ತು ಕನಕ ಬರ್ಚ ಹಾ ಮತ್ತೆ ಬೇಕು. ಇದೇ ಬಲೆ ಅವ್ದುಲೆ ಅವ್ನು ಮಲ ಮಲ್ಲ ಅಡಿಗೆ ಶಾಲೆ ಪುರಂಡು ಆಯ್ತು ಅಡಿಗೆ ನಂಬರ್ ಕನಕ ಬರ್ಚ ಮತ್ತೆ ಬೇಕು. ಇನ್ನೊಂಚಿಂತಕ್ಕೂ ಸೈತಿನ ಕನಕ ಅಂಚತ್ತು ಸ್ವಾಮಿ ಇನ್ನೊಂಚಿಂತಕ್ಕೂ ಸೈತಿನ ಕನಕ ಬರ್ಚ ಪತ್ತ ಹಾಗೆ ಹೇಳು. ಅಂದ ಸ್ವಾಮಿ ಇದನ್ನು ತಗೊಂಡು ಹೋಗು. ಇtti ಪೂಜೆ ತಾನೇ ಅಂಪಾರು ಹೋಗುದಿಲ್ಲವಾ? ಆತು ಪುರ ಬರ್ತೀವಿ ಸ್ವಾಮಿ ನೀನೇನು ಕೊಂಚ ಬೇರೆ ಅಂತ ಕೊರಡು ಹೇಳು. ಒಂಚೂರು ಕೈ ಪತ್ತ ಸ್ವಾಮಿ ನಿನ್ನನ್ನು ಕೊಂದು ಶಿಶು ಹತ್ಯಾ ಪಾತಕಗಳನ್ನು ಕೈಯಬಾರದೆಂದರೆ ನಮ್ಮವರನ್ನು ತರೆಯುತ್ತಾ ಮುಂದೆ ಬಂದೆಯ ನಿನ್ನ ಶಿರವನ್ನು ಭೂತಗಳಿಗೆ ಬಳಿ ಕೊಡುತ್ತೇನೆ. ಮುಚ್ಚು ಬಾಯ್ ಶಿವಗಿರಿಜರ ಷಡನನ ನಿನ್ನನ್ನು ವಧಿಸೋದಕ್ಕಾಗಿ ಬಂದಿದ್ದೇನೆ. ಹಾಗಾದರೆ ನೋಡೋಣ. ಯಾದವ ಕುಲ ಮೋಹನ ರೂಪ ವೇದೋದ್ಧಾರ ಶ್ರೀ ವೆಂಕಟ ನಾಯಕ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣನೇ ನಮೋ ನಮೋ ಭವನಾರದ ತನ್ನುದ ನಮೋ ನಮೋ ಮಂಗಲೋ